ಭಾರತ ಪಾಕಿಸ್ತಾನದ ವ್ಯಾಪಾರ ವ್ಯವಹಾರ ಕಡಿಮೆ ಎಂದರೂ ಪ್ರಮುಖವಾದುದು. ಪಹಲ್ಗಾಂವ್ ಬಳಿಕ ವಾಯುಮಾರ್ಗ ಬಂದ್ ಸಹಿತ ಹಲವು ಬಂದ್ ಆಗಿವೆ. ಮುಖ್ಯವಾಗಿ ಒಣಹಣ್ಣುಗಳು ಭಾರತಕ್ಕೆ ಪಾಕಿಸ್ತಾನ ಮತ್ತು ಆ ಕಡೆಯಿಂದ ಬರುತ್ತವೆ. ಇಲ್ಲಿಂದ ತರಕಾರಿ, ಅಡುಗೆ ಎಣ್ಣೆ ಇತ್ಯಾದಿ ಹೋಗುತ್ತವೆ. ಅವುಗಳಲ್ಲಿ ನಗಣ್ಯದಂತೆ ಕಂಡರೂ ಸಾಕಷ್ಟು ಬಳಕೆಯಾಗುವ ಕಲ್ಲುಪ್ಪು. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಜೀಲಂ ಜಿಲ್ಲೆಯ ಕೇವ್ರಾದಲ್ಲಿ ಒಂಟಾರಿಯೋದ ಬಳಿಕ ಪ್ರಪಂಚದ ಎರಡನೆಯ ಅತಿ ದೊಡ್ಡ ಹಾಲೈಟ್ ಇಲ್ಲವೇ ಕಲ್ಲುಪ್ಪು ಗಣಿ ಇದೆ. ಇಲ್ಲಿ ಪ್ರತಿ ವರುಷ 4,50,000 ಟನ್ ಕಲ್ಲುಪ್ಪು ಗಣಿಗಾರಿಕೆ ನಡೆಯುತ್ತದೆ. ಸೋಡಿಯಂ ಕ್ಲೋರೈಡ್ನ ನೇರ ಬಣ್ಣದ ಹರಳುಗಳು ಇಲ್ಲವೇ ಕಲ್ಲುಗಳು ಕಲ್ಲುಪ್ಪು. 2020ರವರೆಗೆ ಭಾರತವು 99% ಕಲ್ಲುಪ್ಪನ್ನು ಪಾಕಿಸ್ತಾನದಿಂದ ಆಮದು ಮಾಡಿಕೊಳ್ಳುತ್ತಿತ್ತು. ಆನಂತರ ಯುಎಇ, ಇರಾನ್, ಮಲೇಷಿಯಾ, ಜರ್ಮನಿ, ಅಫ್ಘಾನಿಸ್ತಾನ, ಟರ್ಕಿ, ಆಸ್ಟ್ರೇಲಿಯಾದಿಂದಲೂ ಸಾಕಷ್ಟು ಕಲ್ಲುಪ್ಪು ಆಮದು ಮಾಡಿಕೊಳ್ಳುತ್ತಿದೆ.